ರಾಜ್ಯಡು ಇಂದುವೆ ಸುರತ ಸತ್ತಿಗೂ ಗ್ಲಾಸ್ದ ಚಾವನಿನ್ ಪಡೆಯಿನ ಆಕರ್ಷಕ ವಿಸ್ಟಾಡೋಮ್ ಬೋಗಿದ ರೈಲು ಪ್ರಯಾಣ ಶುರುವಾಯಿರ ಉಂಡು. ಪ್ರಕೃತಿ ಬೊಕ್ಕ ಕಡಲ ತೀರದ ಸೌಂದರ್ಯರ್ದೆ ಪುದರ್ ಪಡೆದುಪ್ಪುನ ಪಶ್ಚಿಮ ಘಟ್ಟ ಬೊಕ್ಕ ಕರಾವಳಿ ಭಾಗಡು ಸಂಚರಿಸಾವನ ಮೂಜಿ ರೈಲುಲೆದ ರಡ್ಡನೇ ದರ್ಜೆದ ಒಂಜಿ ಸಾಮಾನ್ಯ ಬೋಗಿನ ತಿತ್ತದು ತಲಾ ರಡ್ಡು ವಿಸ್ಟಾಡೋಮ್ ಕೋಚುಲೆನ್ ಜೋಡಿಸಾವುದುಲ್ಲೆರು. ಬೆಂಗಳೂರು ಮಂಗಳೂರು ನಡುಟು ಸಕಲೇಶ್ಪುರರ್ದು ಸುಬ್ರಹ್ಮಣ್ಯ ಮುಟ್ಟ ಪೋಪ್ನ 55 ಕಿಲೋಮೀಟರ್ ರೈಲು ಮಾರ್ಗ ಪ್ರಯಾಣಿಕನ ಪಾಲುಗು ಸ್ವರ್ಗ. ಕರಿನ ಕೆಲ ವರ್ಷರದಿಂಚ ಈ ಮಾರ್ಗಡ್ ಸಂಚರಿಸಾವನ ರೈಲುಲೆಗ್ ಗ್ಲಾಸ್ದ ಚಾವನಿ ಕಂಡಿಲೆನ್ ಪಾಡ್ಲಕ ದಿಂಜ ಜನ ಮನವಿ ಮಲ್ತದಿತ್ತೆರು. ಐತ ಪ್ರತಿಫಲಾರ್ದು ವಿಸ್ಟಾಡೋಮ್ ರೈಲು ಸಂಚಾರ ಸುರುಮಲ್ತೊಂದುಂಡು. ಕರಾವಳಿ ಸೇರಿನಂಚ ರಾಜ್ಯದ ಪ್ರವಾಸೋದ್ಯಮ ಸಾಧ್ಯತೆಯನ್ನು ಹೆಚ್ಚ ಮಲ್ಪೆರೆ ಉಪ್ಪುನ ಕುಡ್ಲ ಬೆಂಗಳೂರು ವಿಸ್ಟಾಡೋಮ್ ರೈಲ್ಗೆ ಐತಾರ ಚಾಲನೆ ಕೊರಿಯರು. ಕುಡ್ಲ ಜಂಕ್ಷನ್ ಇರ್ದು ಬೆಂಗಳೂರದ ಯಶವಂತಪುರ ನಡುಟು ದಿನಂ ಪ್ರತಿ ಪಗ್ಗೆಲ್ ಪೊರ್ತುಡು ಸಂಚರಿಸಾವನ ಎಕ್ಸ್ಪ್ರೆಸ್ ರೈಲ್ಗೆ ರಡ್ಡು ವಿಸ್ಟಾಡೋಮ್ ಬೋಗಿಲೆನ್ ಜೋಡಿ ಸಾಧಿತದ ಜಂಕ್ಷನ್ ರೈಲು ನಿಲ್ದಾಣ ನಡತಿನ ಕ್ಲೇಸ್ಡ್ ಸಂಸದರ್ ಶ್ರೀ ನಳಿನ್ ಕುಮಾರ್ ಕಟೀಲ್ ಪಚ್ಚೆ ನಿಶಾನ ತೋಜಾದ್ ಉದಿಪನ ಮಲ್ತೆರು. The member of the parliament, the MLA, the mayor, the DC and the DRM flagging off the
Vistadum coach from Mangalore Junction to Yeshwanthpur. से यशवंतपुर जंक्शन स्टेशन तक जाएगी। ಕುಡ್ಲ ವಿಜಯಪುರ ರೈಲು ಸಮಯ ಬದಲಾವಣೆ ಬೊಕ್ಕ ಕುಡ್ಲ ಸೆಂಟ್ರಲ್ ರೈಲ್ ನಿಲ್ದಾಣದ ಸಂಚರಿಸಾವಲೆ ಕಾವಡು ಪಗೆಲ್ಡು ಸಂಚರಿಸಾವನ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ರೈಲ್ ಯಶವಂತಪುರರ್ದು ಎನ್ಮ ಕಾಲದ ಬದಲಾದ ಒರ್ಂಬರೆಗೆ ಪಿದಡಡು ವಾರದ 7 ದಿನ ಸಂಚರಿಸಾವಡು ಪಂಪಿನ ಬೇಡಿಕೆ ಪ್ರಯಾಣಿಕರನ್ನ ಆದಿತದು ಸಂಬಂಧಿಸಾಯಿನ ಇಲಾಖೆದ ಅಧಿಕಾರಿಗಳು ಸಚಿವರನ್ನು ಒಟ್ಟಿಗೆ ಚರ್ಚೆ ಮಾಡದು ಬೇಡಿಕೆಯನ್ನು ಈಡೇರಿಸಾಯರೆ ಪ್ರಯತ್ನಿಸಾವ ಪಣದು ಸಂಸದರು ತೆರಿಪಾಯರು. ಇವತ್ತು ನೂತನವಾಗಿರ್ತಕ್ಕಂತಹ ಪ್ರವಾಸೋದ್ಯಮಕ್ಕೆ ಆದ್ಯತೆಯನ್ನು ಕೊಟ್ಟು ಟೂರಿಸ್ಟ್ ಕೋಚಿನ ರೈಲ್ವೆ ಇಲಾಖೆಯಲ್ಲಿ ಉದ್ಘಾಟನೆಯಾಗಿದೆ. ದಕ್ಷಿಣ ಭಾರತದಲ್ಲೇ ಇದು ಪ್ರಥಮ. ಇವೆರಡು ಕೋಚ್ಗಳನ್ನು ಕೊಟ್ಟಿದ್ದಾರೆ. ನರೇಂದ್ರ ಮೋದಿಯವರಿಗೆ ಮತ್ತು ಪಿಯೂಷ್ ಗೋಯಲ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಬೆಂಗಳೂರು ಮಂಗಳೂರು ರೈಲ್ವೆ ಪ್ರಯಾಣ ಭಾಳ ಸುಂದರವಾಗಿರ್ತಕ್ಕಂಥ ಪ್ರಯಾಣ. ಇಲ್ಲಿ ಪ್ರಕೃತಿ ರಮಣೀಯವಾಗಿರ್ತಕ್ಕಂಥ ದೃಶ್ಯಗಳನ್ನು ವೀಕ್ಷಣೆ ಮಾಡತಕ್ಕಂಥ ಅವಕಾಶಗಳಿದ್ದಾವೆ. ನದಿಗಳು, ಬೆಟ್ಟಗಳು, ಗುಡ್ಡಗಳು, ಪಶ್ಚಿಮ ಘಟ್ಟದ ಸುಂದರವಾಗಿರ್ತಕ್ಕಂಥ ದೃಶ್ಯಗಳು ಕಾಣತಕ್ಕಂಥ ಪ್ರದೇಶ. ಇದರ ಜೊತೆಗೆ ನಮಗೆ ಜಗದ್ವಿಖ್ಯಾತವಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ದರ್ಶನಕ್ಕೂ ಇದು ಅವಕಾಶಗಳಿದ್ದಾವೆ. ಈಗ ಎಲ್ಲವನ್ನ ಮನಗೊಂಡು ಬಹಳ ಸುಂದರವಾಗಿರ್ತಕ್ಕಂಥ ಯೋಜನೆ ಅಡಿಯಲ್ಲಿ 2 ಬೋಗಿಗಳನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಅದರ ಒಳಗಡೆ 40 ಜನ ಕೂತ್ಕೊಳ್ಳುವಂಥ ಆಸನವನ್ನು ತಿರುಗಿಸ್ಬೋದು. ಯಾವುದೇ ಇದರಲ್ಲಿ ತಿರುಗಿಸಿ ನೋಡ್ಬೋದು. ಎರಡನೇದು ಫೋಟೋಗ್ರಾಫಿಗೆ ವಿಶೇಷವಾಗಿರ್ತಕ್ಕಂಥ ವ್ಯವಸ್ಥೆ. ದರ್ಶನಕ್ಕೆ ಅಗಾಲವಾಗಿರ್ತಕ್ಕಂಥ ಕಿಟಕಿಗಳು, ಗ್ಲಾಸಿನ ಕಿಟಕಿಗಳು ಮತ್ತು ಬಹಳ ಮೆಟ್ರೋ ರೈಲ್ನ ತರಹ ಭಾಳ ಸುಂದರವಾಗಿರ್ತಕ್ಕಂಥ ಪರಿಕಲ್ಪನೆಯಲ್ಲಿ ಇದಾಗಿದೆ. ನನಗೆ ಭಾಳ ಖುಷಿಯಾಗಿದೆ. ಇವತ್ತು ನಮ್ಮ ಜಿಲ್ಲೆಗೆ ಇದು ಬಂದಿದೆ, ನಮ್ಮ ಕ್ಷೇತ್ರಕ್ಕೆ ಬಂದಿದೆ. ನಾನು ವೇದವ್ಯಾಸ ಕಾಮತ್ ಅವರು, ಮೇಯರ್ ಅವರು ಬಂದು ಇದರ ಉದ್ಘಾಟನೆಯನ್ನು ಮಾಡಿದ್ದೇವೆ. 16 ಇವತ್ತು ರೈಲ್ವೆಯಲ್ಲಿ ಬದಲಾವಣೆಗಳಾಗ್ತಾ ಇದ್ದಾವೆ. ನೀವು ನೋಡಿದ್ರೆ 2014 ನಂತರ ರೈಲ್ವೆ ಸಂಪೂರ್ಣವಾಗಿ ಬದಲಾವಣೆ ಆಗ್ತಾಯಿದೆ. ಇವತ್ತು ವೇಗ ಮಿತಿ ಜಾಸ್ತಿ ಆಗಿದೆ. ಸ್ವಚ್ಛತೆಗೆ ಆದ್ಯತೆಗಳನ್ನು ಕೊಟ್ಟಿದ್ದಾರೆ. ಹೊಸದಾಗಿರ್ತಕ್ಕಂಥ ಪ್ರಯತ್ನಗಳು, ಹೊಸ ಯೋಜನೆಗಳು ಬಂದಿದೆ. ಇವತ್ತು ರೈಲ್ವೆಯಲ್ಲಿ ಯಾವುದೇ ದೂರುಗಳನ್ನು ಕೊಟ್ಟರೆ ತಕ್ಷಣ ಅದಕ್ಕೆ ಸ್ಪಂದಿಸುವಂಥ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಇದು ನಮ್ಮ ಸರ್ಕಾರದ ಬಹಳ ಮಹತ್ವದ ಬದಲಾವಣೆ ಅಂತ ನನಗೆ ಅನ್ನಿಸ್ತಿದೆ. ಅದ್ರ ಜೊತೆಗೆ ಅಭಿವೃದ್ಧಿಗೂ ಪೂರಕವಾಗಿ ಇವತ್ತು ಬದಲಾವಣೆಗಳಾಗ್ತಾಯಿದೆ. ನಮ್ಮ ಸರ್ಕಾರದ ಒಂದು ತೀರ್ಮಾನ ಇದೆ, ಮಾನವರಹಿತವಾಗಿರ್ತಕ್ಕಂಥ ಗೇಟ್ಗಳಿರಬೇಕು. ಅದಕ್ಕೋಸ್ಕರ ಅಂಡರ್ ಪಾಸ್ಗಳು ಇವು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳಾಗ್ತಾ ಇದ್ದಾವೆ. ನಮ್ಮ ಜಿಲ್ಲೆಗೂ ಸುಮಾರು ಅತಿ ಹೆಚ್ಚು ಅನುದಾನ 1,500 ಕೋಟಿ ರೂಪಾಯಿ ಕಳೆದ 5 ವರ್ಷದಲ್ಲಿ ಈ ಜಿಲ್ಲೆಗೆ ಬಂದಿದೆ. ರೈಲ್ವೆಯಲ್ಲಿ ಇವತ್ತು ಪೂರ್ತಿ ಎಲೆಕ್ಟ್ರಿಫಿಕೇಷನ್ ಮಾಡ್ತಕ್ಕಂಥ ಕೊಂಕಣ್ ರೈಲ್ವೆ ಮತ್ತು ಪಾಲ್ಘಾಟ್ ಡಿವಿಷನ್ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು, ಕಾಮಗಾರಿಗಳು ಮುಗಿತಾ ಇದ್ದಾವೆ. ಹೀಗಾಗಿ ಅದರ ಮಧ್ಯೆ ಇವತ್ತು ಈ 2 ಬೋಗಿ ಸಿಕ್ಕಿರುವಂಥ ಭಾಳ ಸುಂದರ ಆಗಿದೆ. ಈಗ ಪುತ್ತೂರದು ಆದರ್ಶ ರೈಲ್ವೆ ಸ್ಟೇಷನ್ ಮುಗಿದಿದೆ ಕಾಮಗಾರಿ. ಮಂಗಳೂರಿದ್ದು ಪ್ಲ್ಯಾಟ್ಫಾರ್ಮ್ಗಳನ್ನು ಜೋಡಿಸುವಂಥ ಕೆಲಸ ಕಾರ್ಯಗಳು ಮುಗಿತಾ ಇದ್ದಾವೆ. ಈ ಸಂದರ್ಭದಲ್ಲೇ ಇದು ಸಿಕ್ಕಿರುವಂಥ ಭಾಳ ಸುಂದರ. ಯಾಕಂದರೆ ಬೆಂಗಳೂರಿಗೆ ರೈಲುಗಳು ಹೆಚ್ಚು ಬೇಕು ಅಂತ ಹೇಳುವಂಥ ಬೇಡಿಕೆಗಳಿದೆ. ಆದರೆ ಹಗಲು ಇದು ಬಹಳ ಒಳ್ಳೆಯದು. ರಾತ್ರಿ ಟ್ರೈನಿಗಿಂತ ಹಗಲಿನ ಟ್ರೈನ್ನಲ್ಲಿ ಪೂರ್ತಿಯಾಗಿರ್ತಕ್ಕಂಥ ರಮಣೀಯ ದೃಶ್ಯಗಳನ್ನು ನೋಡಲಿಕ್ಕೆ ಅವಕಾಶಗಳಿದ್ದಾವೆ. ಅದನ್ನು ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಾವು ಬೇರೆ ಬೇರೆ ಕಡೆ ವಿದೇಶಗಳಿಗೆಲ್ಲ ಹೋಗ್ತೀವಿ ಪ್ರವಾಸಕ್ಕೋಸ್ಕರ, ದರ್ಶನಕ್ಕೋಸ್ಕರ. ಆದರೆ ಅದೇ ನಮ್ಮ ಜಿಲ್ಲೆಯಲ್ಲಿದೆ, ಅದನ್ನು ತೋರಿಸುವ ಸೌಲಭ್ಯ ಇಲ್ಲ ಅನ್ನುವಂಥ ಕೊರತೆಗಳಿತ್ತು. ಇವತ್ತು ಆ ಕೊರತೆ ನೀಗಿದೆ. ಪ್ರವಾಸೋದ್ಯಮಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಈಗ ಕೆಲಸ ಕಾರ್ಯಗಳಾಗಿದೆ. ಅದೇ ಬಹಳ ವರ್ಷದ ಬೇಡಿಕೆ. ಇದರಲ್ಲಿ ಕಾನೂನಾತ್ಮಕ ಸಮಸ್ಯೆಗಳಿದ್ದಾವೆ. ನಾನು ಯಾವಾಗಲೂ ಹೇಳಿಕ್ಕಿದೆ, ಇದು ತ್ರಿಶಂಕು ರೈಲ್ವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಒಂದು ಪಾಲ್ಘಾಟ್ ಬರ್ತದೆ, ಇನ್ನೊಂದು ಮೈಸೂರು DRM ಬರ್ತದೆ, ಇನ್ನೊಂದು ಕೊಂಕಣ್ ರೈಲ್ವೆ ಬರ್ತದೆ, ಅದರ HRD ಹಾಸನ ಬರ್ತದೆ. ಹೀಗೆ ಎಲ್ಲದರ ಸಮಸ್ಯೆ. ಯಾಕಂದರೆ ಪಾಲ್ಘಾಟಿಗಿರೋದು 13 ಕಿಲೋಮೀಟ್ರ್, ಕೊಂಕಣ್ ರೈಲಿಗೆ ಇರುವಂಥ ಕಡಿಮೆ. ಎಲ್ಲ ಕಾರಣಗಳಿಂದ ಬಹಳಷ್ಟು ಸಮಸ್ಯೆಗಳು, ಕಾನೂನಾತ್ಮಕ ಸಮಸ್ಯೆಗಳು, ತಾಂತ್ರಿಕ ಸಮಸ್ಯೆಗಳಿದೆ. ಇದೆಲ್ಲವನ್ನು 3-4 ಸಾರಿ ಪರಿಶೀಲನೆ ಮಾಡ್ತಾ ಇದ್ದೇವೆ. ಈಗ ಬೇಡಿಕೆಯನ್ನು ಇಟ್ಟಿದ್ದೇವೆ, ಪ್ರಯತ್ನಗಳು ನಡೀತಾ ಇದ್ದಾವೆ.
ಶಾಸಕಿ ಶ್ರೀ ವೇದವ್ಯಾಸ್ ಕಾಮತ್, ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ, ಮೇಯರ್ ಪ್ರೇಮಾನಂದ ಶೆಟ್ಟಿ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ರೈಲ್ವೆ ಇಲಾಖೆದ DRM ತ್ರಿಲೋಕ್ ಕೊಟ್ಟಾರಿ ಈ ಬಗೆಟ್ ಪೊಲಪುರಿಯರು. Proud moment for the day, a proud moment for the Mangalore. We are having a Vistadome coaches being flagged off by Honorable MP today. This is the first time that Palghat division, especially even Kerala, is having Vistadome coaches being flagged off. This is the first service which is started today. This is starting from Mangalore Junction. It will go up to Yashwantpur. It's a daily service. Daily two Vistadome coaches will be attached to the service. This is the first service where two Vistadome coaches are being attached. Normally only one Vistadome coach is being attached. So it's really a very proud moment, and the pride, we should all have a pride in having two Vistadome coaches attached to a train. This is first in Karnataka, first in Kerala, first in Tamil Nadu. But earlier it has been introduced only in Andhra Pradesh, that too from Visakhapatnam to Araku Valley. There is only one section where it is introduced in our 5 states. In Telangana it is not there. What was the facility inside the coach? Okay. Inside the coach, first of all, it's a Vistadome coach. So it is for viewing the scenery outside. It gives a very good picture. If you see the window, these are much wider and bigger window. So one can see very easily. Second, the chairs which are there, they are highly comfortable and they are revolving. So in either direction you can move. If you have a group of 4 people, all 4 you can see each other's face, discuss, see. Then there is a viewing gallery also, where you can stand and view the scenic beauty. It has a folding table which is completely inside the side, so it can come out whenever you want. You can take it out, use it, and once the use is over, it can go into the system itself. It has the leg space available is much more, so one can relax very easily. It will not give any strain or stress on the legs. It is a very With other facilities, because it is having a refrigerator also. Yeah. Many, then even the luggage area is totally separate, so that it does not obstruct anybody's view. Even if you look for the roof, normally roofs are made of stainless steel or cotton steel. Here we have got the window glasses, the glass panes also at the roof, so that we can see through the roof also. It's a altogether different experience. Perhaps I'll request all of you to travel through this Vistadome coach to really enjoy this. Without that, you will not be able to say, yes, it is a worthwhile. If you travel through a Ghat section in a Vistadome coach, this experience you will never get anywhere. ಪ್ರಯಾಣಿಕರು ಶೈಲಜಾ ನಾಯಕ್, ಅರ್ಚನಾ ಉಡುಪಿ ತಂಗಳ ಪ್ರಯಾಣದ ಬಗೆಟ್ ಖುಷಿನ್ ವ್ಯಕ್ತಪಡಿಸಾಯರು. ಒಂದು ಖುಷಿ ಇತ್ತು, ಖುಷಿ ಇದೆ ಈಗ. ಯಾಕಂದರೆ ಎಂಗ್ಸೈಟಿ ಇದೆ, ಹೇಗೆ ಇರ್ಬೋದು ಎಂಬ ಒಂದು ಎಂಗ್ಸೈಟಿ ಇದೆ. ಫಸ್ಟ್ ಡೇ ಹೋಗಬೇಕೆಂಬ ಒಂದು ಆಸೆ ಕೂಡ ಇತ್ತು. ಅದು ಟಿಕೆಟ್ ಸಿಗ್ತದೆ ಇಲ್ವಾ ಎಂಬ ಒಂದು ಇದರಲ್ಲಿ ಟೆನ್ಷನಲ್ಲಿ ಇತ್ತು. ಆದರೆ ಸಿಕ್ಕಿತು ನಮಗೆ ಈ ಇದರಲ್ಲಿ. ಅದರ ಖುಷಿ ಇದು, ಅದನ್ನು ಎಂಜಾಯ್ ಮಾಡೋದ್ರಿಂದ ನೋಡಬೇಕು ಹೇಗೆ ಸಿಗ್ತದೆ ಹೇಳಿ. ಆದರೆ ಮೊದಲು ನಾನು ನ್ಯೂಸ್ ಪೇಪರಲ್ಲಿ ಇದರಲ್ಲೆಲ್ಲ ಓದಿದ್ದೆ. ಯಾಕಂದರೆ ಸುಬ್ರಹ್ಮಣ್ಯದಿಂದ ಎಡಕುಮೇರಿ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಹೇಳಿ. ನಾನು ಹೆಚ್ಚಾಗಿ ರಾತ್ರಿ ಹೊತ್ತು ಟ್ರೈನಲ್ಲೇ ಪ್ರಯಾಣಿಸಿದ್ದು, ಬಿಟ್ಟರೆ ಹಗಲಿಗೆ ಪ್ರಯಾಣಿಸಲಿಲ್ಲ. ಯಾಕಂದರೆ ಒಂದು ಡೇ ನಾನು ಜಾಬ್ಯದಲ್ಲಿರೋದು, ನನಗೆ ಒಂದು ದಿವಸ ವೇಸ್ಟ್ ಆಗ್ತದೆ ಹೇಳಿ ರಾತ್ರಿಯೇ ಹೋಗ್ತಿದ್ದೆ. ಆಗ ನಮಗೆ ಇದೆಲ್ಲ ಸಿಗ್ತಿರಲಿಲ್ಲ. ಈಗ ಇನ್ನು ಇದು ನೋಡಬೇಕು ಹೇಗಿರ್ತದೆ ಅಂತೇಳಿ ಹೇಳಿಕೊಂಡು, ಇದು ಎಲ್ಲರಿಗೂ ಒಳ್ಳೆಯದಾಗಲಿ. ಇಷ್ಟು ದುಡ್ಡು ಕೊಟ್ಟು ಫಸ್ಟ್ ಬಂದವರಿಗೆಲ್ಲರಿಗೂ ಒಳ್ಳೆಯ ಸೀನ್ ಸಿಗಲಿ. ಅವರು ಇನ್ವೆಸ್ಟ್ ಮಾಡಿ ದುಡ್ಡು ಕೊಟ್ಟೋದಕ್ಕೆ ಒಳ್ಳೆಯ ಇದು ತೃಪ್ತಿ ಸಿಗಲಿ ಅಂತೇಳಿ ಹೇಳಿಕೊಂಡು, ಮತ್ತು ಫಸ್ಟ್ ಆಫ್ ಆಲ್ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ, ರೈಲ್ವೆ ಮಿನಿಸ್ಟ್ರಿ ಅವರಿಗೆ ಮತ್ತು ರೈಲ್ವೆ ಎಲ್ಲ ಸ್ಟಾಫ್ಗಳಿಗೆ ಇದನ್ನು ಯೂಸ್ ಮಾಡಿ ಇದು ಆಗುವ ಹಾಗೆ ಮಾಡಿದ ಎಲ್ಲರಿಗೂ ನನ್ನ ಕೃತಜ್ಞತೆಗಳು ಅರ್ಪಿಸುತ್ತಾ, ಇಲ್ಲಿಯ ಪ್ರಯಾಣಿಕರಿಗೆ ಎಲ್ಲರಿಗೂ ಶುಭವಾಗಲಿ ಮತ್ತು ಅವರಿಗೆ ಒಳ್ಳೆಯ ಸೀನ್ ಸಿಗಲಿ, ಆತ್ಮತೃಪ್ತಿ ಆಗಲಿ ಅಂತೇಳಿ ಹೇಳಿಕೊಂಡು ಇಲ್ಲ, ಉಡುಪಿ ಅಂಬಾಗಿಲಿನಿಂದ ಯಶವಂತಪುರ್ ಲಾಸ್ಟ್.
ಅಲ್ಲ, ಅದು ನಮ್ಮ ಆರ್ಡಿನರಿ ಕೂಡ ಸೆಕೆಂಡ್ ಎ ಸಿಯಲ್ಲಿ ಎಷ್ಟು ಪ್ರೈಸ್ ಇದೆ ಅದರ ಬಗ್ಗೆ. ಮತ್ತು ನಮ್ಮ ಇದು ಆತ್ಮತೃಪ್ತಿಗೆ ನಾವು ಕೊಡಲೇಬೇಕಾಗ್ತದೆ, ಬೇಕಿದ್ರೆ ಉಂಟಲ್ಲ. ಅದಕ್ಕಿಂತ ಖುಷಿ ಕೊಡುವಂಥದ್ದು, ಮನಸ್ಸು ಖುಷಿ ಆದರೆ ಎಲ್ಲವೂ ಚಂದದಲ್ಲಿ ನಡೀತದೆ. ಅದು ಮನಸ್ಸಿಗೆ ಖುಷಿ ಕೊಡಬೇಕಾದ್ರೆ ನಾವೀಗ ದುಡ್ಡು ಮತ್ತು ಈ ಫ್ಯಾರ್ ಉಂಟಲ್ಲ, ಸ್ವಲ್ಪ ಜಾಸ್ತಿ ಅಂತೇಳಿ ಇರ್ಬೋದು, ಆದರೆ ಸೆಕೆಂಡ್ ಕ್ಲಾಸ್ ಎ ಸಿಯಲ್ಲಿ ಈ ಫ್ಯಾರು ಬೇರೆ ಟ್ರೈನಲ್ಲಿ ಕೂಡ ಬೆಂಗಳೂರಿಗೆ ಉಂಟು. ನಾವು ಕೆಲವೊಂದು ಇಂಟರ್ನ್ಯಾಷನಲ್ ಟೂರ್ಸ್ ಮಾಡಿದ್ದೇವೆ. ಸೊ ಆವಾಗ ಇಂಥದ್ದು ಫೆಸಿಲಿಟೀಸ್ ಎಲ್ಲ ನೋಡಿದ್ದೇವೆ. ಈಗ ನಮ್ಮದೇ ಊರಲ್ಲಿ ನಮ್ಮದೇ ಸಿಟಿಯಲ್ಲಿ ಇಂಥದ್ದು ಒಂದು ಫೆಸಿಲಿಟಿ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ತುಂಬ ಎಕ್ಸೈಟೆಡ್ ಆಯಿತು. ಸೊ ಫಸ್ಟ್ ಟ್ರಿಪ್ಪಲ್ಲೇ ಹೋಗೋದಂದರೆ ಅದಕ್ಕಿಂತ ಒಂದು ಎಕ್ಸೈಟ್ಮೆಂಟ್ ಜಾಸ್ತಿ. ಆ್ಯಂಡ್ ಲಕ್ಕಿಲಿ ವಿ ಗಾಟ್ ದ ಟಿಕೆಟ್ಸ್. ಹಾಗೆ ಇವತ್ತು ಆ ಜರ್ನಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ವೆರಿ ಎಕ್ಸೈಟೆಡ್ ಅಬೌಟ್ ಇಟ್. ಮತ್ತು ವಿಸ್ಟರ್ಡೋಮ್ ಅಂತ ತುಂಬ ಕೇಳಿದ್ದೇವೆ. ಹಾಗೆ ನಮ್ಮ ನಾಡಿನಲ್ಲಿ ಇಂಥದ್ದು ವೆಸ್ಟರ್ನ್ ಘಾಟ್ಸಲ್ಲಿ ಹೋಗಿ ಅದರದ್ದು ಈಗ ಸ್ಪೆಷಲಿ ರೈನಿ ಸೀಸನಲ್ಲಿ ಅದು ಸ್ವಲ್ಪ ಬ್ಯೂಟಿ, ನ್ಯಾಚುರಲ್ ಬ್ಯೂಟಿ ಒಳ್ಳೆ ಕಾಣ್ತದೆ. ಹಾಗೆ ಅದೆಲ್ಲ ನೋಡುವ ಎಕ್ಸ್ಪೀರಿಯನ್ಸ್ ಈಗ ನಮಗೆ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿ ಭಾರಿ ಖುಷಿಯಲ್ಲಿದ್ದೇವೆ.